ಇದು ಉಂಡೆ ಮಾಡಿದ ಮೇಲೆ ಇದು ಚಾಕ್ಲೇಟ್ ನ ರೀತಿಯಲ್ಲಿ ಬರ್ತದೆ. ಮಕ್ಕಳು ತುಂಬಾ ಈಗ ಚಾಕ್ಲೇಟ್ ತಿನ್ನುದಲ್ಲ, ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಇಂಥ ಉಂಡೆಗಳನ್ನು ಸಣ್ಣ ಸಣ್ಣದಾಗಿ ಮಾಡಿ ಅವರಿಗೆ ಚಾಕ್ಲೇಟ್ ನ ರೂಪದಲ್ಲಿ ಕೊಟ್ಟರೆ ಅದು ತಿನ್ಲಿಕ್ಕೆ ಸಹ ಸ್ವೀಟ್ ಸಹ ಇರ್ತದೆ ಮತ್ತೆ ಟೇಸ್ಟ್ ಸಹ ಇರ್ತದೆ, ಎಲ್ಲ ಹೆಲ್ದಿ ಕೂಡ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ತಯಾರಿಸುವ ವಿಧಾನ: 2 ಚಮಚದಷ್ಟು ಬಾದಾಮಿ, ಬಿಳಿ ಎಳ್ಳು, ಕೊಬ್ಬರಿ ತುರಿಯನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಸ್ವಲ್ಪ ನೀರಿನಲ್ಲಿ 1 ಕಪ್ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ಇನ್ನೊಂದೆಡೆ ರುಚಿಗೆ ಅನುಸಾರವಾಗಿ ಉಪ್ಪು, 1 ಕಪ್ ರಾಗಿ ಪುಡಿ, ಸ್ವಲ್ಪ ತುಪ್ಪ, ನೀರು ಹಾಕಿ ಅಕ್ಕಿ ರೊಟ್ಟಿಯ ಹದಕ್ಕೆ ಕಲಸಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ಚಿಕ್ಕ ರೊಟ್ಟಿಯ ರೀತಿ ತಟ್ಟಿಕೊಂಡು ತುಪ್ಪ ಸೇರಿಸಿ ಕಾಯಿಸಿಕೊಳ್ಳಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಪುಡಿ ಮಾಡಿದ ಎಲ್ಲಾ ಸಾಮಗ್ರಿಗಳನ್ನು ಸೇರಿಸಿ ಏಲಕ್ಕಿ ಪುಡಿ ಹಾಕಿ ಬೆರೆಸಿಕೊಂಡು ಬೆಲ್ಲದ ಪಾಕ ಸೇರಿಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರವಾದ ರುಚಿಕರವಾದ ರಾಗಿಯ ಚುರ್ಮುಂಡೆ ತಯಾರು. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.